ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಮಾ ಜಾತು ತೇಜ ಪ್ರಭವೇನ್ ಮಹರ್ದಿಭಿಃ ತಿತಿಕ್ಷಯಾ ತಪಸಾ ವಿದ್ಯೆಯಾ ಚ ದೇದೀಪ್ಯಮಾನೆ ಅಜಿತ ದೇವತಾನಾಂ ಕುಲೇ ಸ್ವಯಂ ರಾಜಕುಲ ದ್ವಿಜಾನ. ಬ್ರಾಹ್ಮಣರು ಮತ್ತು ವೈಷ್ಣವರು ತಮ್ಮ ಗುಣಲಕ್ಷಣಗಳಾದ ಸಹಿಷ್ಣುತೆ, ತಪಸ್ಸು, ಜ್ಞಾನ ಮತ್ತು ವಿದ್ಯೆಗಳಿಂದ ಮಹಿಮಾನ್ವಿತರಾಗಿದ್ದಾರೆ. ಈ ಆಧ್ಯಾತ್ಮಿಕ ಸಂಪತ್ತಿನ ಬಲದಿಂದಾಗಿ ವೈಷ್ಣವರು ರಾಜಾಧಿಕಾರಕ್ಕಿಂತಲೂ ಹೆಚ್ಚು ಶಕ್ತರಾಗಿದ್ದಾರೆ. ಆದ್ದರಿಂದ ಈ ಎರಡು ಸಮುದಾಯಗಳೆದುರಿಗೆ ರಾಜರು ತಮ್ಮ ಐಹಿಕ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲು ಹೋಗಬಾರದು, ಅವರಿಗೆ ಅಪಚಾರವಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದೆ. ಸೊ ಈ ಮಾತು ಇಲ್ಲಿ ಋತು ಮಹಾರಾಜರು ಈ ಅಧ್ಯಾಯದಲ್ಲಿ ರಾಜನ ಕರ್ತವ್ಯ, ಪ್ರಜೆಗಳ ಕರ್ತವ್ಯ, ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಭಕ್ತಿಯಲ್ಲಿ ತೊಡಗಬೇಕು ಅಂತ ಎಲ್ಲ ವಿವರಿಸಿದರು. ಹಾಗೆ ವಿವರಿಸ್ತಾ ಅವರಿಗೆ ಪರಸ್ಪರ ಹಾಗೆ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಸಹಾಯ ಮಾಡ್ಕೊಳ್ಳೋದು ಅವರ ಆಧ್ಯಾತ್ಮಿಕ ಪ್ರಗತಿಗೆ. ಭಕ್ತಿ ಕಾರ್ಯಗಳು ಎಲ್ಲರಿಗೂ, ಎಲ್ಲ ಜೀವಿಗಳಿಗೂ ಅದು ಒಳ್ಳೆಯದು. ಅದು ಸಹಜ ಧರ್ಮ. ಕೃಷ್ಣ ಭಕ್ತಿ ಮಾಡೋದ್ರಿಂದ ನಮಗೂ ಕೂಡ ವೈಯಕ್ತಿಕವಾಗಿ ಲಾಭ ಇದೆ. ನಮ್ಮ ಸುತ್ತು ಎಲ್ಲ ನಮ್ಮ ಕುಟುಂಬದವರು, ಸಮಾಜದವರು, ಮಾನವ ಸಮಾಜ, ಸಂಪೂರ್ಣ ಜೀವರಾಶಿ, ಸಂಪೂರ್ಣ ವಿಶ್ವಕ್ಕೆ ಅದು. ಸೊ ಅದು ಏಕೈಕ ಕಾರ್ಯ, ಪ್ರತಿಯೊಬ್ಬರ ಏಕೈಕ ಕಾರ್ಯ. ಯಾವ ಕಾರ್ಯ ಮಾಡಿದ್ರು ಅದರಲ್ಲಿ ಸೇರಿ ಇರಬೇಕು. ಭಕ್ತಿಯನ್ನು ಬಿಟ್ಟು ಪ್ರತ್ಯೇಕವಾಗಿ ಎಲ್ಲ ಕಾರ್ಯವು ಕೂಡ ಭೌತಿಕ ಜಗತ್ತಿನ ನಮ್ಮನ್ನ ಬಂಧಿಸುತ್ತೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ. ಚಿನ್ನ ನಾವು ಈ ಕರ್ಮ ಬಂಧನದಲ್ಲಿ ಹೆಚ್ಚು ನಾವು ಹೀಗೆ ಸಿಕ್ಕಿಬಿದ್ದು ಹೀಗೆ ನಾವು ಮುಂದುವರಿಸ್ತೇವೆ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಂ. ಆದ್ರೆ ಈ ಕರ್ಮ ಚಕ್ರವನ್ನು ನಾವು ಭಕ್ತಿ ಕಾರ್ಯ ತೊಡಗೋದ್ರಿಂದ ಭಗವಂತನು ಇದನ್ನು ತೆಗೆದು ಬಿಸಾಡುತ್ತೆ. ಈ ಒಂದು ಬೇರಿಂದ ಒಂದು ಕಳೆ, ಯಾವ್ದೊಂದು ಏನೋ ಬೆಳೆಸೋವಾಗ ಎಷ್ಟೊಂದು ಬೇರೆದೇನೋ ಬೆಳೆಯುತ್ತೆ, ವೀಡ್ಸ್. ಸೊ ಅದನ್ನ ತೆಗೆದು ಬಿಸಾಡೋ ರೀತಿಯಲ್ಲಿ ಭಕ್ತಿಯಲ್ಲಿ ಎಲ್ಲ ಕರ್ಮದ ಇದೆಲ್ಲ ಕೂಡ ಭಗವಂತನೇ ತನ್ನ ಅನಂತ ಅಪಾರ ಕೃಪೆಯಿಂದ ತೆಗೆದುಬಿಡ್ತಾನೆ. ಸೊ ಆದರೆ ನಾವು ಜಾಗರೂಕತೆ ಆಗಿರ್ಬೇಕು. ಸೊ ಇಲ್ಲಿ ಇದು ಹೇಳ್ತಾ ಇರೋದು, ಭಕ್ತಿಯನ್ನು ಬೆಳೆಸ್ತಾ ಇದ್ದೇವೆ, ಇದು ಒಂದು ಬಳ್ಳಿಯನ್ನು ಬೆಳೆಸ್ತಾ ಇದ್ದೀವಿ. ಸೊ ಬಹಳ ಸೂಕ್ತ ಉದಾಹರಣೆ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟಿರೋದು, ಬಹಳ ಸೂಕ್ತ ಉದಾಹರಣೆ. ನಮ್ಮ ಭಕ್ತಿ ಕೂಡ ಹಾಗೆ. ಯಾಕಂದ್ರೆ ಬಳ್ಳಿ ಅನ್ನೋದು ಅದಕ್ಕೆ ತುಂಬಾ ಬುಡ ಅಷ್ಟು ಗಟ್ಟಿ ಇಲ್ಲ, ಮತ್ತೆ ಅದಕ್ಕೆ ಬೆಳೆಯೋ ಇದು ಕೂಡ ಇಲ್ಲ. ಒಂದು ದೊಡ್ಡದಾದ್ಮೇಲೆ ಮರವಾಗಿ ಅದು ತುಂಬಾ ಇದಾಗಿರುತ್ತೆ. ಆದ್ರೆ ಬಳ್ಳಿ ಅನ್ನೋದು ಒಂದು ರೀತಿಯ ಗಿಡ, ಅದಕ್ಕೆ ಸ್ವಂತವಾಗಿ ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಎಷ್ಟೇ ಇದ್ರೂ ಅದು ಇನ್ನೊಂದು ಗಿಡ ಮೇಲೆ, ಇನ್ನೊಂದು ಇದ್ರ ಮೇಲೆ ಅವಲಂಬಿಸಿ ಅದು ಬೆಳೆಯುತ್ತೆ. ಸೊ ಹಾಗೆ ನಮ್ಮ ಭಕ್ತಿಯ ಇದು ಕೂಡ ಆ ರೀತಿಯಲ್ಲಿ ನಾವು ಇದು ಬಳ್ಳಿ ಇರೋ ಹಾಗೆ ಅಂತ ಒಂದು ತುಂಬಾ ಸೊಗಸಾದ ಉದಾಹರಣೆ, ಇದನ್ನ ಹೋಲಿಕೆ. ಬಳ್ಳಿನ ಯಾವಾಗ ಬೇಕಾದ್ರೂ ಅದನ್ನ ಕಟ್ ಮಾಡುವ. ಸೊ ಹಾಗಾಗಿ ಅದಕ್ಕೆ ರಕ್ಷಿಸಬೇಕು, ರಕ್ಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಆಗಿ ಏನಾದರೂ ಒಂದು ಇದು ಕಟ್ಟಬೇಕು, ಬೇಲಿ ಏನಾದರೂ ಒಂದು ಹಾಕ್ಬೇಕಾದ್ರೆ, ಮತ್ತೆ ಅದಕ್ಕೆ ನೀರು ಹಾಕಬೇಕು. ಸೊ ಅದು ಇದೆ, ಅದು ಒಂದು ಉದಾಹರಣೆ. ಅದನ್ನ ಹೇಗೆ ಭಕ್ತಿಯನ್ನು ಬೆಳೆಸ್ಬೇಕು ಅಂತಿದೆ. ಆದ್ರೆ ಇವತ್ತಿನ ವಿಷಯ ಮುಖ್ಯವಾಗಿ ಇಲ್ಲಿ ಒಂದು ವಿಷಯ, ಹೀಗೆ ವೈಷ್ಣವ ಅಪರಾಧ ಅಂತ ಹೇಳೋದು ಒಂದು ಆನೆ ಪ್ರವೇಶ ಮಾಡಿದಾಗೆ ಅಂತ ಹೇಳ್ತಾರೆ. ಸೊ ಯಾವ್ದಾದ್ರು ಒಂದು ಉದ್ಯಾನವನದಲ್ಲಿ ಒಂದು ಆನೆ ಪ್ರವೇಶಿಸಿದ್ರೆ
ಅಲ್ಲಿರೋ ಸಸಿಗಳು ಎಲ್ಲರೂ ಕೂಡ ಕಿತ್ತಾಗಿ ಬಿಸಾಡುತ್ತೆ. ಅದ್ರಲ್ಲಿ ಮೊದಲು ಕಿತ್ತು ಬಿಸಾಡೋದು ಯಾವುದು? ಈ ರೀತಿಯ ಬಳ್ಳಿಗಳು. ಅಟ್ಲೀಸ್ಟ್ ಸ್ವಲ್ಪ ಸಮಯ ಬೇರೆ ಬೇರೆ ಗಟ್ಟಿಯಾಗಿರೋ ಮರಗಳು ಇರ್ಬೋದೇನೋ, ಆದ್ರೆ ಬಳ್ಳಿಗಳು ಎಷ್ಟೊತ್ತು? ಬಳ್ಳಿಗಳು ಒಂದು ಕ್ಷಣಕ್ಕೆ ಆ ಆನೆ ನುಗ್ಗಿದ್ದೆ ಎಲ್ಲ ಬಳ್ಳಿಗಳು ಫಿನಿಶ್. ಸೊ ಹಾಗೆ ಇಲ್ಲಿ ಹೋಲಿಕೆ. ಒಂದು ಕಡೆ ನಮ್ಮ ಭಕ್ತಿ ಇದು ಕೋಮಲವಾಗಿದೆ, ತುಂಬಾ ಚಿಕ್ಕದಾಗಿದೆ, ಇದು ಬಳ್ಳಿಯಾಗಿದೆ. ಆದ್ರೆ ಇದು ಅಪರಾಧಗಳು ಅನ್ನೋದು ಎಷ್ಟು ಅಪರಾಧಗಳಿದೆ ವಿವರಣೆ ಇದೆ. ಆದ್ರೆ ದೊಡ್ಡ ಅಪರಾಧ ಅಂದ್ರೆ ಈ ತರ ಆನೆ ಪ್ರವೇಶಿಸಿದ ಆನೆ ಬಂದಾಗ ಸಂಪೂರ್ಣ ಅಷ್ಟೇ. ಸೊ ಎನಿವೆ, ಸೊ ಈ ರೀತಿ ವಿವರಣೆ ಚೈತನ್ಯ ಮಹಾಪ್ರಭು ಕೊಡ್ತಾರೆ. ಹೇಗೆ ನಾವು ಬಳ್ಳಿಯನ್ನು ಹೇಗೆ ರಕ್ಷಿಸ್ತೇವೆ, ಹಾಗೆ ನಮ್ಮ ಭಕ್ತಿಯನ್ನು ರಕ್ಷಿಸ್ಬೇಕು. ಭಕ್ತಿ ಲತಾ ಬೀಚ್ ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾಂಚಿ ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿ ಲತಾ ಬೀಚ್. ಸೊ ನಾವು ಗೊತ್ತಿರ್ಲಿಲ್ಲ ನಮ್ಗೆ ಈ ಜನ್ಮದಲ್ಲೇ, ಬಹಳ ಜನಕ್ಕೆ ನಮಗೆ ಗೊತ್ತಿರ್ಲಿಲ್ಲ ಕೃಷ್ಣ ಯಾರು ಅಂತ ಗೊತ್ತಿರ್ಲಿಲ್ಲ, ನಾನು ಕೃಷ್ಣನ ಸೇವಕ ಅಂತ ಗೊತ್ತಿರಲಿಲ್ಲ. ಹೇಗೋ ಒಂದು ಭಾಗ್ಯ ನಮಗೆ ಸಿಕ್ಕಿದ್ದು. ಏನು ಭಾಗ್ಯ? ಗುರು ಕೃಷ್ಣ ಪ್ರಸಾದೇ ಕೋನೋ ಭಾಗ್ಯವಾಂಚಿ ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾಂಚಿ. ಈ ಬ್ರಹ್ಮಾಂಡದಲ್ಲಿ ಎಷ್ಟು ಲೆಕ್ಕವೇ ಇಲ್ಲ ಅಷ್ಟು ಜೀವಿಗಳಿದ್ದಾರೆ. ಮನುಷ್ಯರು 7-8 ಬಿಲಿಯನ್ ಇದ್ದೇವೆ ನಾವು, ಮತ್ತೆ ಇದು ಬಿಟ್ಟು ಎಷ್ಟು ಜೀವಿಗಳಿದ್ದಾರೆ. ಸೊ ಹೀಗೆ ನಾವು ಜನ್ಮ ಒಂದೊಂದು ದೇಹ, 84 ಲಕ್ಷ ಜೀವ ರಾಶಿಗಳು, ಎಷ್ಟೆಷ್ಟೋ ಜನ್ಮಗಳು, ಎಷ್ಟೆಷ್ಟು ಲೋಕಗಳು, ಎಷ್ಟೆಷ್ಟು ನಕ್ಷತ್ರಗಳು, ಲೋಕಗಳು ನೋಡ್ತಾ ಇದ್ರೆ ಅಸಂಖ್ಯಾತವಾಗಿ. ಸೊ ಇಲ್ಲೆಲ್ಲ ನಾವು ಪರ್ಯಟನೆ ಮಾಡ್ತಾ ಪುನರಪಿ ಜನ ಪುನರ್ಮರಣ. ಎಲ್ಲೋ ಒಬ್ಬರಿಗೆ, ಸ್ವಲ್ಪ ಜನಕ್ಕೆ, ಭಾಗ್ಯವಂತರಿಗೆ ಕೋನೋ ಭಾಗ್ಯವಾಂಚಿ ಅವರಿಗೆ ಈ ಭಕ್ತಿಲತಾ ಬೀಜ, ಈ ಭಕ್ತಿಯ ಬೀಜ ಇದು ಸಿಗುತ್ತೆ. ಹೇಗೆ ಸಿಗುತ್ತೆ? ಗುರು ಕೃಷ್ಣ ಪ್ರಸಾದೇ. ಗುರು ಮತ್ತೆ ಕೃಷ್ಣ. ಸೊ ಒಂದು ಕಡೆ ಕೃಷ್ಣ ಇದ್ದಾರೆ, ಪರಮಪುರುಷ, ದೇವೋತ್ತಮ ಪರಮಪುರುಷ, ಮತ್ತೆ ಅವರ ಪ್ರತಿನಿಧಿಯಾದ ಗುರು ಇದ್ದಾರೆ. ಸೊ ಹೇಳ್ತಾರೆ, ಇವರಿಬ್ಬರ ಕೃಪೆಯಿಂದ ನಮಗೆ ಈ ಭಕ್ತಿಯ ಬೀಜ ಸಿಗುತ್ತೆ. ಸೊ ಎಲ್ಲರಿಗೂ ಸಿಕ್ಕಿಲ್ಲ ಇದು, ಅದಕ್ಕೆ ನಂಬಿಕೆ ಇಲ್ಲ. ಅಯ್ಯೋ ದೇವರಿದ್ದಾರ, ದೇವರಿಲ್ಲ, ದೇವರಿದ್ರು ಅದು ಹೀಗೆ ಹಾಗೆ. ಯಾಕೆ ಅಂದ್ರೆ ಇನ್ನು ಅವ್ರಿಗೆ ಇದು ಬೀಜ ಸಿಗ್ಲಿಲ್ಲ. ಭಕ್ತಿಯ ಲತಾ ಬೀಜ ಅದಕ್ಕೆ ಸಿಕ್ಕಿದ್ರೆ ಗುರುವಿಂದ, ಕೃಷ್ಣನಿಂದ, ಅವಾಗ ನಮಗೆ ಅದು ಬೆಳೆಯುತ್ತೆ, ನಮಗೆ ನಂಬಿಕೆ ಬರುತ್ತೆ ಕೃಷ್ಣನ ಮೇಲೆ, ನಮಗೆ ಭಗವಂತನ ಸೇವೆ ಮಾಡೋ ಸ್ಫೂರ್ತಿ ಸಿಗುತ್ತೆ, ಆ ರೀತಿ ಜ್ಞಾನ ಸಿಗುತ್ತೆ. ಸೊ ಇಲ್ಲ ಅಂದ್ರೆ ಇಲ್ಲ, ಬೇರೆ ಬೀಜಗಳು ಸಿಗುತ್ತೆ ಪ್ರಪಂಚದಲ್ಲಿ. ಕಾಮ ಬೀಜ, ಕರ್ಮ ಬೀಜ, ಜ್ಞಾನ ಬೀಜ, ಇದೆಲ್ಲವೂ ಬೀಜಗಳೇ. ಎಷ್ಟೋ ಇದು ನಡೆಯುತ್ತೆ, ಮೀಟಿಂಗ್ಸ್ ನಡೆಯುತ್ತೆ, ಇಲ್ಲ ಯಾರೋ ಒಬ್ರು ಶಾಲೆ ಕಾಲೇಜ್ಗೆ ಹೋಗ್ತೇವೆ, ಅಲ್ಲಿ ಕೂಡ ನೀವು ಈ ತರ ಓದ್ಬೇಕು, ಈ ರೀತಿ ದೊಡ್ಡ ವ್ಯಕ್ತಿ ಆಗ್ಬೇಕು, ಅಲ್ಲಿ ಸಿಗ್ತಾ ಇದೆ, ಅಲ್ಲೂ ಕೂಡ ಬೀಜಗಳು ಸಿಗ್ತಾ ಇದೆ. ಯಾವ ಬೀಜಗಳು? ನಾವು ಭೌತಿಕವಾಗಿ ಯಾವುದೋ ಒಂದು ವಿದ್ಯಾಭ್ಯಾಸ ಪಡೆದು, ಭೌತಿಕವಾಗಿ ಜ್ಞಾನ ಪಡೆದು, ಮತ್ತೆ ಈ ಭೌತಿಕ ಜಗತ್ತಿನಲ್ಲೇ ಏನೋ ಒಂದು ಆನಂದವನ್ನು ಹುಡುಕಿ ನಾವು ಕಂಡುಕೊಳ್ಳಕ್ಕೆ ಇಲ್ಲ. ಸೊ ಈ ಭಕ್ತಿಯ ಬೀಜ ಅದಲ್ಲ, ಭಕ್ತಿಯ ಬೀಜ ಬೇರೆ ಇದೆ. ಭಕ್ತಿಯ ಬೀಜದಿಂದ ನಾವು ಭಗವದ್ಧಾಮಕ್ಕೆ ಹೋಗ್ತೇವೆ. ಈ ಕರ್ಮ ಬೀಜದಿಂದ, ಜ್ಞಾನ ಬೀಜದಿಂದ ನಾವು ಇಲ್ಲೇ ಇರ್ಬೇಕಾಗತ್ತೆ. ಇಲ್ಲಿ ನಾವು ಇಲ್ಲಿ ನಡೆಯೋ ಎಲ್ಲ ಸ್ಕೂಲು ಕಾಲೇಜಲ್ಲಿ ಇಲ್ಲೂ ಕೂಡ ಗುರು ಇದ್ದಾರೆ, ಇಲ್ಲೂ ಟೀಚರ್ ಇದ್ದಾರೆ. ಆದ್ರೆ ಇವ್ರು ಕೊಡ್ತಾ ಇರೋದಿಲ್ಲ ನಮ್ಗೆ ಕರ್ಮ ಬೀಜ, ಜ್ಞಾನ ಬೀಜ. ಯು ವರ್ಕ್ ಹಾರ್ಡ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಹೇಳ್ತಾರೆ, ಇದೆಲ್ಲ ಹೇಳ್ತಾರೆ. ಮಾಡಿ, ತುಂಬಾ ಕಷ್ಟಪಡಿ, ನೀವು ಇದು ಮಾಡ್ಬೇಕು, ಕಷ್ಟಪಟ್ಟು ಭಕ್ತಿ ಮಾಡ್ಬೇಕು. ಆದ್ರೆ ಕಷ್ಟಪಟ್ಟು ನಮಗೆ ಬೇರೆ ಏನೋ ಮಾಡಿ ಅಂತ ಹೇಳ್ತಾರೆ, ಬೇರೆ ಏನೋ ಭೌತಿಕವಾಗಿ ಪಡಿಲಿಕ್ಕೆ ಹೇಳ್ತಾರೆ. ಸೊ ಇದೆಲ್ಲ ಕರ್ಮ ಬೀಜಗಳು. ಈ ತರ ಗುರುಗಳು, ಈ ತರ ಟೀಚರ್ಗಳು ಸಾಕಷ್ಟು ಇದೆ. ಆದ್ರೆ ನಿಜವಾದ ಗುರು ಅಂದ್ರೆ ಕೃಷ್ಣನ ಪ್ರತಿನಿಧಿ, ದೇವೋತ್ತಮ ಪರಮಪುರುಷನ ಗುರುಷ್ಯ ಪರಂಪರೆ ಬರೋ ಗುರು. ಸೊ ಅವರು ನಮಗೆ ಏನ್ ಕೊಡ್ತಾರೆ? ನಮಗೆ ಭಕ್ತಿ ಲತಾ ಬೀಜ. ಬೇರೆಯವರೆಲ್ಲ ಕೊಡ್ತಾರೆ, ಬೇಕಾದಷ್ಟಿದೆ, ಅದಕ್ಕೆ ಕಡಿಮೆ ಇಲ್ಲ. ವೆರೈಟಿ ತರದ ಕರ್ಮ ಬೀಜ, ಕಾಮ ಬೀಜ, ಇದು ಜ್ಞಾನ ಬೀಜಗಳಿವೆ. ಆದ್ರೆ ನಮಗ್ ಬೇಕಾಗಿರೋದು ಭಕ್ತಿ ಲತಾ ಬೀಜ. ಸೊ ಇದು ನಮಗೆ ಗುರು ಮತ್ತೆ ಕೃಷ್ಣನಿಂದ ಸಿಗುತ್ತೆ. ಸೊ ಅದು ಕೂಡ ಯಾವಾಗ ಸಿಗುತ್ತೆ ಅಂದ್ರೆ ಹೇಳ್ತಾರೆ, ಮೊದಲು ಕೃಷ್ಣ ನೋಡ್ತಾರೆ, ಅವನೇ ಮೊದಲ ಗುರು, ಚೈತ್ಯ ಗುರು. ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ನಮ್ಮ ಹತ್ತಿರವೇ ಇದ್ದಾನೆ, ಅವನು ನಮ್ಮ ಪರಮ ಸ್ನೇಹಿತ. ಅವನು ನಮ್ಮ ಸ್ನೇಹಿತ ಆಗಿ ನಮ್ಮ ಜೊತೆಗೆ, ನಮಗೆ ಸ್ವಲ್ಪ ಈ ತರ ಭಗವಂತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಅವನ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿದ್ರೆ ಅವನು ರೆಡಿ ಇದ್ದಾನೆ, ಅವನು ತಯಾರಿದ್ದಾನೆ. ಅವನು ಚೈತ್ಯ ಗುರು, ಹೃದಯದಲ್ಲೇ ಇರುವ ಚೈತ್ಯ, ಅದರಲ್ಲೇ ಇರುವ ಗುರು, ಮೊದಲ ಗುರು ಕೃಷ್ಣ. ಸೊ ಕೃಷ್ಣ ಅವಾಗ ನಮಗೆ ಹೊರಗಿನ ನಿಜವಾದ ಗುರುವನ್ನು ಕಾಣಿಸ್ತಾನೆ.
ಇಲ್ಲ ನಮಗೆ ಆತರ ಇಚ್ಛೆ ಇಲ್ಲ, ನಮಗೆ ಭೌತಿಕ ಇನ್ನೇನೋ ಎಷ್ಟೋ ಇದಿದೆ ಇಚ್ಛೆಗಳು, ಸಾವಿರಾರು ಲಕ್ಷಾಂತರ. ಆಗ ಭಗವಂತನು ಆ ರೀತಿಯ ಗುರುವನ್ನು ಕಳಿಸ್ತಾನೆ. ಇನ್ನು ಡೋಂಗಿ ಗುರುಗಳಿರ್ಬೋದು ಆಧ್ಯಾತ್ಮಿಕವಾಗಿ, ಇಲ್ಲಂದ್ರೆ ಭೌತಿಕವಾಗಿ ಎಷ್ಟೋ ಗುರುಗಳಿದ್ದಾರೆ ನಮ್ಗೆ ಭೌತಿಕ ಜೀವನವನ್ನು ನಡೆಸ್ಕೊಂಡು. ಸೊ ಈ ರೀತಿ ಅಲ್ಲ, ಆದ್ರೆ ನಿಜವಾದ ಗುರು ಅಂದ್ರೆ ನಮಗೆ ಭಕ್ತಿ ಲತಾ ಬೀಜ. ಕೃಷ್ಣನೇ ಆ ಪರಮಾತ್ಮ ಹೃದಯದಲ್ಲಿರುವ ಚೈತ್ಯ ಗುರು, ಅವನು ಹೊರಗಿನ ಇನ್ನೊಬ್ಬ ಗುರುವನ್ನು ಕಳಿಸ್ತಾನೆ. ಸೊ ನೀವು ಧ್ರುವ ಮಹಾರಾಜನ ಇದರಲ್ಲಿ ಕೇಳ್ತೀರಾ, ಧ್ರುವ ಮಹಾರಾಜನಿಗೆ ಆ ರೀತಿಯ ಅನ್ಯಾಯ ಆಗಿತ್ತು ಅವ್ರ ತಂದೆಯವರಿಂದ. ಆಗ ಮತ್ತೆ ಅವ್ರ ಚಿಕ್ಕಮ್ಮ ಹತ್ರ ಹೋದಾಗ ಚಿಕ್ಕಮ್ಮ ಅವ್ರಿಗೆ ಇದು ಮಾಡಿದ್ದು, ಅನ್ಯಾಯ ಮಾಡಿದ್ದು. ಅವ್ರ ತಾಯಿ ಹೇಳ್ತಾರೆ, ಸೊ ನೀನು ಹೋಗು, ಭಗವಂತನ ಹತ್ರ ಹೋಗು, ಭಗವಂತನು ನಿನ್ನ ಕಷ್ಟ ನಿವಾರಣೆ ಮಾಡ್ತಾನೆ, ಅವನು ಅಂತಿಮ ವ್ಯಕ್ತಿ. ಬೇರೆಯವರೆಲ್ಲ ಮಾಡ್ಬೋದು, ಆದ್ರೆ ಅದೆಲ್ಲ ತಾತ್ಕಾಲಿಕವಾಗುತ್ತೆ ಪರಿಹಾರ. ನಿನ್ಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ನೀನು ವಿಷ್ಣು ಹತ್ರ ಹೋಗ್ಬೇಕು, ಪರಮ ಪುರುಷ. ಆದ್ರೆ ವಿಷ್ಣು ಹತ್ರ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ. ಸೊ ಹೇಳ್ತಾರೆ, ಆಗ ವಿಷ್ಣು ಏನ್ ಮಾಡಿದ್ದು, ಕೃಷ್ಣ ಅವರ ಪ್ರತಿನಿಧಿ ನಾರದರನ್ನು ಕಳಿಸ್ತಾರೆ. ಸೊ ಧ್ರುವ ಮಹಾರಾಜರು ನಾರದರು ಭೇಟಿ ಮಾಡ್ತಾರೆ. ಸೊ ಅವ್ರಿಗೆ ಅರ್ಥ ಗೊತ್ತಾಗುತ್ತೆ ಅವ್ರಿಗೆ, ನೇರವಾಗಿ ವಿಷ್ಣು ಹತ್ರ ಕೃಷ್ಣ ಹತ್ರ ಹೋಗಕ್ಕಾಗಲ್ಲ, ನನಗೆ ಭಗವಂತನಿಗ ಗುರುವನ್ನು ಕಳಿಸಿದ್ದಾನೆ. ಸೊ ಹೀಗೆ ನಾವು ತುಂಬಾ ಭಗವಂತನ ನಾರಾಯಣ ವಿಷ್ಣು ಅವನ ನಾವು ಭಕ್ತಿ ಮಾಡಕ್ಕೆ ಉತ್ಸುಕರಾದ್ರೆ ನಾವು ಸಂಪೂರ್ಣವಾಗಿ ನಾವು ಪ್ರಾಮಾಣಿಕ ಸ್ವಲ್ಪ ತೋರಿಸಿದ್ರೆ, ತುಂಬಾ ಪ್ರಾಮಾಣಿಕತೆ ಏನಲ್ಲ, ಸ್ವಲ್ಪ ನಾವು ತೋರಿಸಿದ್ರು ಸಾಕು, ಸ್ವಲ್ಪ. ಆಗ ಭಗವಂತ ನಮ್ಗೆ ಈ ರೀತಿಯ ಗುರು ಪರಂಪರೆ ಬರುವ ಗುರುಗಳನ್ನು ಆಚಾರ್ಯನು ಕಳಿಸ್ತಾರೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇದೆ, ಹೀಗೆ ನಮಗೆ ಭಕ್ತಿ ಸ್ಟಾರ್ಟ್ ಆಗುತ್ತೆ, ಭಕ್ತಿ ಲತಾ ಬಿ. ಆದ್ರೆ ಇದೊಂದು ಬಳ್ಳಿ. ಸೊ ಬಳ್ಳಿ ಅನ್ನೋದು ಯಾವಾಗ ಬೇಕಾದ್ರೂ ಸರಿಯಾಗಿ ರಕ್ಷಣೆ ಆಗಿಲ್ಲ ಅಂದ್ರೆ ಅದು ಅಷ್ಟೇ ಏನೋ ಆಗಿರುತ್ತೆ. ಮೊದಲಿಗೆ ನೀರು ಬೇಕದಕ್ಕೆ. ಸೊ ನೀರೇನು, ಬಳ್ಳಿಗೆ ಬೆಳೆಸೋಕೆ ನೀರೇನು, ಬಳ್ಳಿಗೆ ನೀರು ಬೇಕು. ಹಾಗೆ ನಮ್ಗೆ ಭಕ್ತಿ ಲತಾ, ನಮ್ಮ ಭಕ್ತಿಯ ಬಳ್ಳಿಗೆ ಏನು ನೀರು, ಹರಿನಾಮ, ಶ್ರವಣ ಕೀರ್ತನ ಜಲೇ. ಶ್ರವಣ ಕೀರ್ತನ, ಎಸ್, ಧನ್ಯವಾದ ಪ್ರಭುಜಿ. ಸೊ ಶ್ರವಣ ಕೀರ್ತನ ಜಲೆ. ಸೊ ಆ ಜಲ ಭೌತಿಕ ವಸ್ತು, ಜಲ ಹಾಕಿದ್ರೆ ನಮಗೆ ಆ ಬಳ್ಳಿ ಬೆಳೆಯುತ್ತೆ. ಅದೇ ರೀತಿ ನಮ್ಮ ಭಕ್ತಿಯ ಬಳ್ಳಿ ಬೆಳಿಬೇಕು ಅಂದ್ರೆ ನಾವು ಈಗ ಹರಿನಾಮ ಸಂಕೀರ್ತನೆ ಮಾಡ್ಬೇಕು, ಶ್ರವಣ ಕೀರ್ತನ, ಭಗವಂತ ನಾಮವನ್ನು ಹೇಳೋದು, ಭಗವಂತ ನಾಮವನ್ನು ಕೇಳೋದು, ಮತ್ತೆ ಭಾಗವತ ಹೇಳೋದು ಕೇಳೋದು, ಶ್ರವಣ ಕೀರ್ತನ, ಭಗವಂತನ ಅಧ್ಯಯನ ಮಾಡೋದು. ಇದು ತುಂಬಾ ಮುಖ್ಯ ಆಯ್ತು. ಇದನ್ನ ಮಾಡ್ತಾ ಇದ್ರೆ ನಮ್ಮ ಬಳ್ಳಿ ಬೆಳೀತಾ ಇರುತ್ತೆ. ಸೊ ಆದರೂ ಹೇಳ್ತಾರೆ, ಈ ಬಳ್ಳಿ ಬೆಳೆಯೋ ಜೊತೆಗೆ ಬೇರೆ ಬಳ್ಳಿಗಳು ಇದೆ, ಬೇರೆ ಬೀಜಗಳು ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಕೋಟಿ ಜನ್ಮಗಳಿಂದ ಇಲ್ಲಿದ್ದೇವೆ, ಬೇರೆ ಬೇರೆ ಬೀಜಗಳು ಇದೆ ನಮ್ಮ ಹೃದಯದಲ್ಲಿ. ಸೊ ಅದನ್ನೇ ಜಾಸ್ತಿ ಇದೆ ಅದು. ಈಗೇನೋ ಈಗ ಭಕ್ತಿ ಬೀಜ ಸಿಕ್ಬಿಟ್ಟಿದೆ ಈಗ ಅಷ್ಟೇ, ಇಲ್ಲಾಂದ್ರೆ ತುಂಬಾ ಬಾಕಿದೆ, ಬಹಳಷ್ಟು ತುಂಬಿದೆ ನಮ್ಗೆ. ಸೊ ಹೇಳ್ತಾರೆ, ಒಮ್ಮೊಮ್ಮೆ ಏನಾಗುತ್ತೆ, ನಾವು ಭಕ್ತಿ ಮಾಡ್ತಾ ಇದ್ರು ಇವು ತಗೊಳುತ್ತೆ, ಬೇರೆ ಬೀಜಗಳು ಅದನ್ನ ತಗೊಂಡ್ಬಿಡ್ತಾರೆ. ಸೊ ಹಾಗೆ ನಾನು ಶ್ರವಣ ಮಾಡ್ತೇನೆ, ಕೀರ್ತನ ಮಾಡ್ತೇನೆ, ಆದ್ರೂ ಕೂಡ ಒಮ್ಮೊಮ್ಮೆ ಬೇರೆಯವು ಕೂಡ ನನಗೆ ಬರುತ್ತೆ. ಏನಿವೆ ಅದೆಲ್ಲ ಬೇರೆ ನೆಕ್ಸ್ಟ್ ಇನ್ನೊಂದ್ಸಲ ನೋಡೋಣ. ಸೊ ಆದ್ರೆ ಹೇಳ್ತಾ ಇದ್ದಾರೆ, ಇವತ್ತಿನ ವಿಷಯ ಶ್ರೀಲ ಪ್ರಭುಪಾದ ವಾಪಸ್ ಬರ್ತಾ ಇದೆ ಟಾಪಿಕ್, ವೈಷ್ಣವ ಅಪರಾಧ. ಸೊ ವೈಷ್ಣವ ಅಪರಾಧ ಅಂತ ಇಲ್ಲಿ, ಆದ್ರೆ ವೈಷ್ಣವ ಯಾರು, ಬ್ರಾಹ್ಮಣ ಯಾರು, ಅದು ಪ್ರಭುಪಾದ ನಮ್ಗೆಲ್ಲ ಹೇಳ್ತಾ ಇರೋದು. ಎರಡು ರೀತಿಯ ವ್ಯಕ್ತಿಗಳು, ಒಂದು ಬ್ರಾಹ್ಮಣ ವೈಷ್ಣವ, ಇನ್ನೊಂದು ಬ್ರಾಹ್ಮಣ ಪಂಡಿತ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ಬ್ರಾಹ್ಮಣ ಅಂದ್ರೆ ಪಂಡಿತ ಅಂದ್ರೆ ವೇದ ಜ್ಞಾನವನ್ನು ತಿಳ್ಕೊಂಡಿದ್ದಾನೆ, ವೇದಶಾಸ್ತ್ರದ ಜ್ಞಾನ ಅರಿತಿದ್ದಾನೆ. ಅಲ್ಲಿ ಭಗವದ್ಗೀತೆಯಲ್ಲಿ ಅವರ ಲಕ್ಷಣಗಳಿದೆ, ಶಮ ದಮ ತಪ ಶೌಚಂ ಶಾಂತಿ ಆರ್ಜವಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಸೊ ಬ್ರಾಹ್ಮಣ, ಸುಮ್ಮನೆ ನಾವು ಬ್ರಾಹ್ಮಣ ದೀಕ್ಷೆ ಪಡೆದಿದ್ದೇವೆ, ಬ್ರಾಹ್ಮಣ ಆಗ್ಬಿಟ್ರಿ ಅಂತ. ಇಸ್ಕಾನ್ ಅಲ್ಲಿ ನಮಗೂ ಕೂಡ ದೀಕ್ಷೆ ಇದೆ. ಮೊದಲ ದೀಕ್ಷೆ ಹರಿನಾಮ ದೀಕ್ಷೆ, ಎರಡನೇ ದೀಕ್ಷೆ ಬ್ರಾಹ್ಮಣ ದೀಕ್ಷೆ. ಸೊ ಹಾಗೆ ನಾವು ಬ್ರಾಹ್ಮಣ ದೀಕ್ಷೆ ಪಡೆದ ತಕ್ಷಣ ಬ್ರಾಹ್ಮಣರಾದ್ವಿ ಅಂತ. ಬ್ರಾಹ್ಮಣ ಅಂದ್ರೆ ಈ ಗುಣಗಳಿದೆ, ಶಮ ದಮ ತಪ. ಶಮ ಮನಸ್ಸು ಸಂಪೂರ್ಣ ನಿಗ್ರಹ, ದಮ ಇಂದ್ರಿಯಗಳು ಸಂಪೂರ್ಣ ನಿಗ್ರಹ, ತಪಸ್ ಮಾಡೋ ಶಕ್ತಿ. ಶಮ ದಮ ತಪ ಶೌಚಂ ಹೊರಗೆ ಶುಚಿತ್ವ, ಅದಕ್ಕಿಂತ ಹೆಚ್ಚಾಗಿ ಒಳಗೆ ಶುಚಿತ್ವ. ಶಮ ದಮ ತಪ ಶೌಚ ಶಾಂತಿ ಆರ್ಜಂ ಇವಚ. ಶಾಂತಿ ಅಂದ್ರೆ ಟಾಲರೆನ್ಸ್. ದಮ ತಪ ಶೌಚಂ ಶಾಂತಿ, ಟಾಲರೆನ್ಸ್, ಸಹನೆ, ಶಾಂತಿ. ಶಾಂತಿರ್ ಆರ್ಜವ ಅಂದ್ರೆ ಸರಳತೆ, ಸಿಂಪ್ಲಿಸಿಟಿ. ಸೊ ಒಳಗೆ ಹೊರಗೆ ಒಂದು ಆತರ ಇಲ್ಲ, ಡುಪ್ಲಿಸಿಟಿ ಇಲ್ಲ, ಸಿಂಪ್ಲಿಸಿಟಿ. ಸೊ ಕ್ಷಮ ದಮ ತಪ ಶೌಚಂ ಶಾಂತಿರ್ ಆರ್ಜಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ. ಜ್ಞಾನ ಅಂದ್ರೆ
ವೈದಿಕ ಜ್ಞಾನ, ಭಗವದ್ಗೀತೆಯ ಜ್ಞಾನ. ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ನೇರವಾಗಿ ಹೇಳ್ತಾ ಇದ್ದಾನೆ, ಭಗವಂತನು ಈ ವೈದಿಕ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅವನು ಪರಮ ಪುರುಷ, ಈ ಬ್ರಹ್ಮಜ್ಯೋತಿ ಕೂಡ ಅವನಿಂದಲೇ ಬರ್ತಾ ಇದೆ. ಸೊ ಪರಮ ಸತ್ಯಕ್ಕೆ ಈ ತರ 3 ಇದಿದೆ, ಬ್ರಹ್ಮ, ಪರಮಾತ್ಮ, ಇದು. ಸೊ ಈ ರೀತಿ ಜ್ಞಾನ, ಸರಿಯಾದ ಜ್ಞಾನ, ಸಂಪೂರ್ಣ ಜ್ಞಾನ. ಜ್ಞಾನಂ ವಿಜ್ಞಾನಂ ಅಂದ್ರೆ ಮತ್ತೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡೋದು. ವೈಯಕ್ತಿಕವಾಗಿ ಅವರು ಅಪ್ಲೈ ಮಾಡಿರೋದ್ರಿಂದ ಇನ್ನೊಬ್ರು ಕೂಡ ಅವ್ರು ಗೈಡೆನ್ಸ್ ಕೊಡ್ಬೋದು. ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಅಂದ್ರೆ ಸಂಪೂರ್ಣ ಭಗವಂತನ ಮೇಲೆ ನಂಬಿಕೆ. ಕೃಷ್ಣ ಅಯ್ಯೋ, ನಾವು ಕೃಷ್ಣ ನಮ್ಗೆ ಬ್ಲೆಸ್ ಮಾಡಿದ ಆಶೀರ್ವದಿಸಾಗ ನಾವು ಕೃಷ್ಣನ ಇದು ಮಾಡ್ತೇವೆ. ಇಲ್ಲ ಕೃಷ್ಣ ನಮ್ಗೆ ಸ್ವಲ್ಪ ಏನಾದ್ರೂ ಜೀವನದಲ್ಲಿ ಆಚೆ ಈಚೆ ಇದ್ರೆ ಕೃಷ್ಣನೇ ದೂಷಣೆ ಮಾಡ್ತೇವೆ. ಇಲ್ಲ, ಬ್ರಾಹ್ಮಣ ಅಂದ್ರೆ ಎಲ್ಲ ಸನ್ನಿವೇಶದಲ್ಲೂ ಸುಧಾಮ ಬ್ರಾಹ್ಮಣ, ಪರಮ ವೈಷ್ಣವ ಕೂಡ ಅವರು ಆದ್ರೆ ಹೇಳೋದು ಅವರೆಲ್ಲೋ ಎಲ್ಲ ಸ್ಥಿತಿಯಲ್ಲೂ ಕೂಡ ಕೃಷ್ಣನ ಕೃಪೆ. ಅಷ್ಟು ಬಡತನ ಇದ್ರು ಕೂಡ ಅದು ಕೃಷ್ಣನ ಕೃಪೆನೆ. ಇಲ್ಲ ಅವರು ಚೆನ್ನಾಗಿದ್ದರು, ಚೆನ್ನಾಗಿ ಅವರು ಇದ್ದಾಗ ಇದಂತ ಯಾವ ಸ್ಥಿತಿಯಲ್ಲೂ ಕೂಡ ಬ್ರಾಹ್ಮಣ ಅಂದ್ರೆ ಸಂತೃಪ್ತನಾಗಿ ಸಂತುಷ್ಟನಾಗಿ ಇರೋದು ಬ್ರಾಹ್ಮಣ. ಆಸ್ತಿಕ್ಯ, ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ. ಭಗವಂತನು ನನ್ನನ್ನು ರಕ್ಷಿಸುತ್ತಿದ್ದಾನೆ, ನನ್ನನ್ನು ಪಾಲಿಸುತ್ತಿದ್ದಾನೆ, ನನ್ನ ಕಾಪಾಡುತ್ತಿದ್ದಾನೆ. ಸೊ ನನ್ನ ಏಕೈಕ ನನ್ನ ಹಿತೈಷಿ. ಸೊ ಆ ರೀತಿ ಬ್ರಾಹ್ಮಣ. ಸೊ ಆಕ್ಚುಲಿ ಇನ್ನ ಹೆಚ್ಚಾಗಿ ಹೇಳ್ತಾರೆ, ಬ್ರಾಹ್ಮಣನು ಸ್ವಲ್ಪ ಭಗವಂತನ ನಿರಾಕಾರ ಸ್ವರೂಪಕ್ಕೆ ಸ್ವಲ್ಪ ಹೆಚ್ಚು ಜ್ಞಾನ ಇದೆ ಅದ್ರ ಬಗ್ಗೆ, ಮತ್ತೆ ಹೆಚ್ಚು ಆ ರೀತಿ ಅದು ಪ್ರಥಮ ಹೆಜ್ಜೆ ಆದ್ರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಅದರ ಒಂದು ಇದರಲ್ಲಿ ಇದ್ದಾರೆ ಬ್ರಾಹ್ಮಣ. ಬ್ರಹ್ಮಂಜಾನಾತಿ ಇತಿ ಬ್ರಾಹ್ಮಣ. ಅದೇ ಬ್ರಾಹ್ಮಣ ಪಂಡಿತನು ಭಕ್ತನಾದ್ಮೇಲೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿಂ ಲಭತೆ ಪರಾಂ. ಸೊ ಗೀತೆಯಲ್ಲೂ ಕೃಷ್ಣ ಹೇಳ್ತಾರೆ, ಬ್ರಹ್ಮಭೂತ ಸ್ಥಿತಿ, ಬ್ರಾಹ್ಮಣ ಸ್ಥಿತಿಯಿಂದ ಮತ್ತೆ ವೈಷ್ಣವನು ಶುದ್ಧ ಭಕ್ತಿ ಸೇವೆಯಲ್ಲಿ ಭಗವಂತನ ಭಕ್ತಿ ಸೇವೆ ತೊಡಗುತ್ತಾನೆ. ಸೊ ನಿಜವಾದ ವೈಷ್ಣವ ಅಂದ್ರೆ ಅದು. ಈಗ ನಾವು ತಿಲಕ ಹಾಕೊಳ್ತಾ ಇದ್ದೇವೆ, ಮಾಲೆ ಹಾಕ್ತಾ ಇದ್ದೇವೆ, ಹಾಗೆ ನಾವು ಕನಿಷ್ಠ ವೈಷ್ಣವ, ಇನ್ನ ನಾವು ಆರಂಭಿಕರು, ನಾವು ಇನ್ನ ಬ್ರಾಹ್ಮಣ ನೆಲೆಯನ್ನು ಕೂಡ ನಾವು ತಲುಪಿಲ್ಲ ಹೇಳ್ಬೇಕು ಅಂದ್ರೆ. ಇನ್ನ ನಿಜವಾದ ವೈಷ್ಣವ ಇನ್ನ ಮೇಲಿದ್ದಾರೆ. ನಿಜವಾದ ವೈಷ್ಣವ ಅಂದ್ರೆ ಇಲ್ಲಿ ಹೇಳಿದಾಗೆ ಚೈತನ್ಯ ಮಹಾಪ್ರಭು ಹೇಳಿದ್ದಲ್ಲಿ ಪ್ರಭುಪಾದ ಹೇಳ್ತಾರೆ, ತುಂಬಾ ಸಿಂಪಲ್ ಡೆಫಿನೇಷನ್ ಏನು ಅಂದ್ರೆ, ಅವ್ರು ನೋಡಿದ ತಕ್ಷಣ ಕೃಷ್ಣ ನೆನಪು ಬಂದ್ಬಿಡುತ್ತೆ, ಕೃಷ್ಣ ಸ್ಮರಣೆ ಬಂದ್ಬಿಡುತ್ತೆ. ಸೊ ನಮಗೆ ಬರುತ್ತಾ, ನಾವು ನೋಡಿದ್ರೆ ಅಯ್ಯೋ ಇವ್ರು ಹೀಗೆಪ್ಪ, ಇವ್ರು ಹಾಗೆಪ್ಪ. ಪ್ರತಿಯೊಬ್ಬರು ನೋಡ್ತೀವಿ ನಾವು ಭಕ್ತರೇ ನೋಡ್ತೀವಿ, ಇನ್ನೊಬ್ಬ ಭಕ್ತರು ನೋಡ್ತೀವಿ. ಭಕ್ತರು ನೋಡಿದಾಗ ನಮ್ಗೆ ಅಯ್ಯೋ ಅವ್ರು ನನಗೆ ಅವತ್ತಾದ್ರಿ ಆ ರೀತಿ ಬೈದು ಬಿಟ್ರು, ಆ ರೀತಿ ನನ್ನ ಹೇಳಿದ್ರು, ಇವ್ರೇನ್ ತಿಳ್ಕೊಂಡಿದ್ದಾರೆ ಇವರು. ಅದೇ ನಾವು ಅವ್ರ ರೀತಿ ಹಾಗೆ, ನಾವು ಕೂಡ ಹಾಗೆ ಇದ್ದೇವೆ, ಇನ್ನೊಬ್ರು ಕೂಡ ಹಾಗೆ ನೋಡ್ತಾ ಇದ್ದೇವೆ. ಆದ್ರೆ ಶುದ್ಧ ಭಕ್ತರು ಹೇಳ್ತಾರೆ, ಶುದ್ಧ ಭಕ್ತರು ವೈಷ್ಣವ ಅಂದ್ರೆ ಅವ್ರು ನೋಡಿದ ತಕ್ಷಣ ಕೃಷ್ಣ ನೆನಪು ಬರುತ್ತೆ. ಇವಾಗ ಏನ್ ನಾವು ಕೇಳ್ತೇವಲ್ಲ, ನಾರದ ಮುನಿಗಳನ್ನ ನೋಡ್ತಾ ಅವ್ರ ಮಾತು ಕೇಳ್ತಾ ಯಾರದು ಮೃಗಾರಿ ವಾಲ್ಮೀಕಿ ಅವರೆಲ್ಲ ಎಷ್ಟು ದುಷ್ಟರಾಗಿದ್ರು, ಅವರ ಹೃದಯ ಅಷ್ಟು ಕಟುವಾಗಿತ್ತು. ಆದ್ರೆ ಅವ್ರನ್ನ ನಾರದ ಮುನಿಗಳನ್ನ ನೋಡ್ತಾ ಹೇಳ್ತಾರೆ, ಮೃಗಾರಿಗೆ ಮೊದಲಿಗೆ ಕೋಪ ಬರುತ್ತೆ ಫಸ್ಟ್ ನೋಡಿದಾಗ, ಏನು ಈ ವ್ಯಕ್ತಿ ಏನ್ ಮಾಡಿದ್ರು ನಾರದ, ಬಂದು ಎಲ್ಲ ನನ್ನ ಪ್ರಾಣಿಗಳನ್ನೆಲ್ಲ ನಾನು ಇನ್ನೇನು ಅವರು, ಯಾಕಂದ್ರೆ ಆಗ್ಲೇ ಅರ್ಧ ಭಾಗವಾಗಿ ಎಷ್ಟೋ ಪ್ರಾಣಿಗಳನ್ನ ಅವರು ಇದು ಮಾಡಿರ್ತಾರೆ. ಅದನ್ನ ನಾರದರು ನೋಡಿ, ಯಾರು ಈ ವ್ಯಕ್ತಿ ಇಷ್ಟು ದುಷ್ಟನಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಅವ್ರು ನೋಡ್ಕೊಂಡ್ ಬರ್ತಾರೆ, ಹುಡ್ಕೊಂಡ್ ಬರ್ತಾರೆ. ನಾರದ ಮುನಿಗಳು ಹುಡ್ಕೊಂಡ್ ಬರ್ತಾರೆ, ಯಾರು ಈ ರೀತಿ ಅರ್ಧ ಪ್ರಾಣವಾಗಿ ಮಾಡಿದ್ದಾರೆ, ಇಷ್ಟು ಕಟುಕನ. ಸೊ ಅವ್ರು ಬರ್ತಾ ನೋಡ್ತಾರೆ, ಅಲ್ಲಿ ಇನ್ನ ಅಷ್ಟು ಪ್ರಾಣಿಗಳಿರ್ತವೆ. ಅದನ್ನ ಇವರು ಹಿಂದೆ ಕಾದು ಅದನ್ನು ಕೂಡ ಹಿಡಿಬೇಕು ಅಂತ. ಆದ್ರೆ ನಾರದ ಮುನಿಗೆ ಬಂದದ್ದೇ ಆ ಪ್ರಾಣಿಗಳೆಲ್ಲ ಓಡೋಗ್ಬಿಡ್ತಾರೆ, ಹಕ್ಕಿಗಳೆಲ್ಲ ಓಡೋಗ್ಬಿಡ್ತಾರೆ. ಆಗ ಬೇಟೆಗಾರನಿಗೆ ತುಂಬಾ ಕೋಪ ಆಗುತ್ತೆ, ನನ್ನ ಏನಾಯ್ತು ಇವತ್ತು, ನನ್ನ ಜಾಬ್ಗೆ ಅಡ್ಡಿ ಬಂದ್ಬಿಟ್ರಿ. ಇವಾಗ ಹೇಳ್ತಾರಲ್ಲ, ಇವಾಗ ಎಷ್ಟೋ ಜನ ಹೇಳ್ತಾರೆ ಈಗ ಗೌರ್ಮೆಂಟಿಗೆ, ಅಯ್ಯೋ ನೀವ್ ಈ ತರ ಮಾಡ್ಬಿಟ್ರೆ ನೀವು ಹೇಗೆ, ನಮ್ಮ ಕಸಬೆ ಹೊಟ್ಟೋಯ್ತು. ಹೇಳ್ತೇವೆ ಎಷ್ಟೋ ಜನ ಐತೆ ಈ ರೀತಿ ಕಾರ್ಖಾನೆಗಳು, ನಮ್ಮ ವೈನ್ ಫ್ಯಾಕ್ಟ್ರಿ ಕ್ಲೋಸ್ ಆಗ್ಬಿಟ್ರೆ ಹೆಂಗೆ, ನಮ್ಗೆ ಎಷ್ಟು ಜನ ಕೆಲಸ ಮಾಡೋರಿದ್ದಾರೆ, ನಮ್ಮ ಜೀವನೋಪಾಯ, ನಮ್ಮ ಫ್ಯಾಮಿಲಿ ಏನಾಗುತ್ತೆ. ಸೊ ವೈನ್ ಫ್ಯಾಕ್ಟ್ರಿ ಇರ್ಬೋದು, ಇನ್ನೊಂದು ಸ್ಲಾಟರ್ ಹೌಸ್ ಇರ್ಬೋದು, ಇಲ್ಲ ಎಷ್ಟೋ ಈ ರೀತಿಯ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ನಮ್ಗೆ ಕಸಬಹುದು, ನಮ್ಮ ಜೀವನ ಅದು, ನಾವು ಮೀನು ಹಿಡಿಯೋದು ನಮ್ಮ ಜೀವನ, ಇಲ್ಲ ಮಾಂಸ ಇದು ಮಾಡೋದು ನಮ್ಮ ಜೀವನ, ನೀವು ನಮ್ಮ ಕಸಬನೆ ಕಿತ್ಕೊಂಡ್ ಬಿಡ್ತೀರಾ. ಸೊ ಅವ್ರ ಕೋಪ ಪಡ್ಕೊಳ್ತಾರೆ, ಆಗ ಪ್ರತಿಭಟನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾರದ ಮುನಿಗಳಲ್ಲಿ ಬಂದಾಗ ಇವರು ಯಾರದು ಆ ಕಸಬು ಇದ್ದ ಬೇಟೆಗಾರನು ಕೋಪದಲ್ಲಿ, ಏನ್ ಮಾಡ್ಬಿಟ್ರಿ ನೀವು. ಆದ್ರೆ ನಾರದ ಮುನಿಗಳು ನೋಡಿದ್ದೇ ಹೇಳ್ತಾರೆ ಅವ್ರಿಗೆ, ಏನ್ ಬೇಕು ನಿಮ್ಗೆ, ಏನೋ ಬೇಕಿದೆ ನಿಮ್ಗೆ, ಬೇಕಂದ್ರೆ ಕೊಡಿ, ನಿಮ್ಗೆ ಈ ಚರ್ಮ ಬೇಕಾ, ಹುಲಿ ಚರ್ಮ ಬೇಕಾ, ನಿಮ್ಗೆ ಜಿಂಕೆ ಚರ್ಮ ಬೇಕಾ, ಯಾಕಂದ್ರೆ ಅದೆಲ್ಲ ಅವ್ರ ಹತ್ರ ಎಲ್ಲ ವೆರೈಟಿ ಇದೆ ಅವ್ರ ಹತ್ರ. ಬೇಟೆಗಾರ ಬಂದು ನಿಮ್ಗೆ ಹೋಗಿ ತಗೊಂಡೋಗಿ ನೀವು
ನನ್ನ ಕೆಲಸ ನಾನು ಬಿಟ್ಬಿಡಿ, ನನ್ನ ಪಾಟಿಗೆ ನಂದು ಇವತ್ತು ಎಲ್ಲ ನೀವೆಲ್ಲ ಹಾಳು ಮಾಡ್ಬಿಟ್ರಿ ನನ್ನನ್ನು, ನಂದಿದೆ. ಸೊ ಆ ರೀತಿ ಕೋಪದಲ್ಲಿರ್ತಾರೆ ಅವ್ರು, ಯಾರು ಆ ಬೇಟೆಗಾರ. ಆದ್ರೆ ಹೇಳ್ತಾರೆ ನಾರದ ಮುನಿಗಳು ಹಾಗೆ ನೋಡಿದಾಗ ಅವ್ರಿಗೆ ಕೋಪ ಇದೆ, ಆದ್ರೆ ಕೂಡ ಕಡಿಮೆ ಆಗುತ್ತೆ, ನೋಡಿದ್ದೇ ಕಡಿಮೆ ಆಗುತ್ತೆ ಅವ್ರಿಗೆ. ಹಾಗಾಗಿ ಅವರು ಅವ್ರ ಮನಸ್ಸು ಬದಲಾವಣೆ ಆಗುತ್ತೆ. ಸ್ವಲ್ಪ ಸಮಯಕ್ಕೆ ಸಂಪೂರ್ಣ ಬದಲಾವಣೆ ಆಗಿಬಿಡುತ್ತೆ, ಮತ್ತೆ ಅವ್ರ ದೀಕ್ಷೆ ಕೂಡ ಪಡೆದ್ಬಿಡುತ್ತೆ. ಸೊ ಇದು ಆಕ್ಚುಲಿ ಇದು ವೈಷ್ಣವ ಅಂದ್ರೆ. ನಾರದ ಮುನಿ ಅಂದ್ರೆ ಆತರ. ಶಿಲಾ ಪ್ರಭುಪಾದ ಅದೇ ರೀತಿಯ ವೈಷ್ಣವ. ನೋಡಿ ಶಿಲಾ ಪ್ರಭುಪಾದರ ಪ್ರಭಾವ ನೋಡಿ ಹೇಗೆ. ನಾವೆಲ್ಲರೂ ಇಸ್ಕಾನ್ಗೆ ಬಂದಾಗ, ನಾನು ಫಸ್ಟ್ ಇಸ್ಕಾನ್ ಬಂದಾಗ, ಏನಪ್ಪಾ ಈ ಇಸ್ಕಾನ್ ಅವರು ಬರೇ ಕೃಷ್ಣ ಅಂತಾನೆ ಹೇಳ್ತಾರೆ, ಇವ್ರಿಗೆ ಬೇರೆ ಏನು, ಎಷ್ಟು ಜನ ದೇವರಿದ್ದಾರೆ, ಶಿವನೂ ದೇವ್ರೆ, ಬ್ರಹ್ಮನೂ ದೇವ್ರೆ, ಗಣಪತಿನೂ ದೇವ್ರೆ, ದೇವಿನೂ ದೇವ್ರೆ, ಎಲ್ಲರೂ ದೇವ್ರೆ. ಇವ್ರು ನೋಡಿದ್ರೆ ಇವ್ರು ಇಷ್ಟು ಕೃಷ್ಣ 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 ಒಂದೇ ಕೃಷ್ಣ ಒಂದೇ ಇವ್ರಿಗೆ ಮಾಡ. ನಾನು ಹಾಗೆ ಅನ್ಕೊಳ್ತಾ ಇದ್ದೆ, ಹಾಗೆ ದೂಷಣೆ ಮಾಡ್ತಾ ಇದ್ದೆ ನಾನು ಎಲ್ಲ ಭಕ್ತರನ್ನು ಕೂಡ, ನಮ್ಮ ಸಂಸ್ಥೆಯನ್ನು ಎಲ್ಲ ಕೂಡ. ಯಾಕಂದ್ರೆ ಶಿಲ ಪ್ರಭುಪಾದರು ಆ ರೀತಿ ಮಾಡಿದ್ದಾರೆ ಸಂಸ್ಥೆನ. ಶಿಲ ಪ್ರಭುಪಾದರು ಕೃಷ್ಣನನ್ನು ಅಷ್ಟು ಮುಂದೆ ತಂದಿಟ್ಟಿದ್ದಾರೆ. ನೋಡಿದ ತಕ್ಷಣ ಎಲ್ಲರೂ ಕೃಷ್ಣ ನೆನಪಾಗ್ಬಿಡುತ್ತೆ. ಹಾಗೆ ಆಚಾರ್ಯರು ಶಿಲ ಪ್ರಭುಪಾದರು, ಶುದ್ಧ ಭಕ್ತರು, ಅವರ ಪ್ರಭಾವ, ಅವರ ಸಂಸ್ಥೆಯನ್ನು ಕೂಡ ಅಷ್ಟು ಬಲವಾಗಿದೆ. ಜನರು ಅದಕ್ಕೆ ದೂಷಣೆ ಮಾಡ್ತಾರೆ, ಇವ್ರಿಗೆ ಕೃಷ್ಣ ಒಬ್ಬರೇ, ಇವ್ರು ಬೇರೆ ಯಾರನ್ನೂ ನಂಬೋದಿಲ್ಲ, ಬೇರೆಯವ್ರನ್ನ ಒಪ್ಪೋದಿಲ್ಲ, ಇವ್ರು ಬೇರೆಯವ್ರನ್ನು ಇವರು ಇದು ಮಾಡೋದಿಲ್ಲ. ಆಕ್ಚುಲಿ ಹೀಗೆ ಈ ಶುದ್ಧ ಭಕ್ತರು ಆಕ್ಚುಲಿ ಹಿಂಗೋ ಏನಿವೆ ಅವರೇ ಕೃಷ್ಣ ಕೃಷ್ಣ. ಒಂದ್ಸಲ ಪ್ರಭುಪಾದರು ಹೇಳೋದಂಗೆ, ಈ ಹರೇ ಕೃಷ್ಣ ಜನರು ಹೀಗೆ, ಹರೇ ಕೃಷ್ಣ ಅವರು ಹೀಗೆ, ಹರೇ ಕೃಷ್ಣ ಅವರು ಹಾಗೆ, ಹರೇ ಕೃಷ್ಣ ಇದು ಮಾಡಿದ್ರು ಅದು ಹೇಗೋ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಹೇಗೋ ಜನರು ಕೃಷ್ಣ, ನಾವು ಕೂಡ ಹಾಗೆ ಹೇಳ್ತಾನೆ ಹರೇ ಕೃಷ್ಣ ಒಂದು ದೂಷಣೆ ಮಾಡ್ತಾ 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 ಒಂದು ದಿವಸ ನಾವು ಕೂಡ ಹರೇ ಕೃಷ್ಣ ಆಗುತ್ತೆ. ಸೊ ಎನಿವೆ ಹೀಗೆ ಶುದ್ಧ ಭಕ್ತರು ಆಚಾರ್ಯರು ಅವರು ವೈಷ್ಣವರು, ಅವರು ಭಗವಂತನ ಅಷ್ಟು ಆಪ್ತರು. ಸೊ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ ಆ ರೀತಿ ಬ್ರಾಹ್ಮಣ, ಆ ರೀತಿ ವೈಷ್ಣವ, ಆ ರೀತಿ ನಿಜವಾದ ಬ್ರಾಹ್ಮಣ, ನಿಜವಾದ ವೈಷ್ಣವ ಅಂದ್ರೆ ಅವರು. ನಿಜವಾದ ಬ್ರಾಹ್ಮಣ ಅಂದ್ರೆ 9 ಗುಣಗಳನ್ನು ಅವರು ಪಡೆದು ಅವರು ಅದರಲ್ಲಿ ಅವರ ಜೀವನದಲ್ಲಿ ಅಳವಡಿಸಿದವರು ನಿಜವಾದ ಬ್ರಾಹ್ಮಣ. ಅದೇ ರೀತಿಯಲ್ಲಿ ನಿಜವಾದ ವೈಷ್ಣವ ಅಂದ್ರೆ ಅವರು ನೋಡಿದ್ದೇ ಜನರು ಭಕ್ತರಾಗ್ಬಿಡ್ತಾರೆ, ಕೃಷ್ಣ ಸ್ಮರಣೆ ಬಂದ್ಬಿಡುತ್ತೆ ಅವರು. ಎನಿವೆ ನಮಗೆ ಆಚಾರ್ಯರ ಆದೇಶ ಇದೆ, ನಾವು ಕೂಡ ತಿಲಕ ಧಾರಣೆ ಮಾಡಬೇಕು, ನಾವು ಕಂಠಿ ಹಾಕಬೇಕು. ಸೊ ಹಾಗೆ ಅದರಿಂದ ನಮಗೆ ಸ್ವಲ್ಪ ಸ್ವಲ್ಪ ನೆನಪಾಗುತ್ತೆ ಜನರಿಗೆ, ಹೇಗೋ ಬೇರೆ ರೀತಿಯಲ್ಲಿ ನೆನಪಾಗುತ್ತೆ. ಹೆಚ್ಚಾಗಿ ನಮಗೆ ಇದು ಪ್ರೋತ್ಸಾಹ ಮಾಡೋದು, ನಮ್ಮನ್ನ ಇದು ಮಾಡೋ ರೀತಿಗಿಂತನೂ ಅವರು ಬೈಯೋ ರೀತಿಯಲ್ಲೋ ಇನ್ನೊಂದು ರೀತಿಯಲ್ಲೋ ನೋಡ್ತಾರೆ. ಎನಿವೆ ಹೇಗೋ ಕೃಷ್ಣ ಸ್ಮರಣೆ ಆಗುತ್ತೆ ಅವರಿಗೆ. ಸೊ ಇದು ವೈಷ್ಣವ. ಸೊ ಇಲ್ಲಿ ಹೇಳ್ತಾ ಇರೋದು ಹಾಗೆ ಅದರ ಶುದ್ಧ ವೈಷ್ಣವರು, ಅವರ ಮೇಲೆ ನಾವು ಅಪರಾಧ ಮಾಡಬಹುದು. ಅದು ಕೂಡ ಡಿಗ್ರೀಸ್ ಅದು ಇದೆ. ನಾವು ಹಾಗಾಗಿ ಬರೀ ದೊಡ್ಡ ವೈಷ್ಣವರು ಮಾತ್ರ ಅಪರಾಧ ಮಾಡ್ಬೋದು, ಚಿಕ್ಕ ವೈಷ್ಣವರು ಅಪರಾಧ ಮಾಡಬೇಕು ಅಂತಲ್ಲ. ವೈಷ್ಣವನಾದವನು ಪ್ರತಿಯೊಬ್ಬರು ಕೂಡ ಗೌರವಿಸ್ಬೇಕು, ಪ್ರತಿಯೊಂದು ಚಿಕ್ಕ ಇರುವೆಗೂ ಕೂಡ. ಚೈತನ್ಯ ಮಹಾಪ್ರಭು ನಮ್ಗೆ ಏನ್ ಹೇಳಿರೋದು, ನಮಗೆ ಏನ್ ಹೇಳಿದಾರೆ ಚೈತನ್ಯ ಮಹಾಪ್ರಭು? ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಸೊ ಚೈತನ್ಯ ಮಹಾಪ್ರಭು ನಮ್ಗೆ ಹೇಳಿರೋದು ಇದು. ಚೈತನ್ಯ ಮಹಾಪ್ರಭು ಏನ್ ನಮಗೆ ಇಲ್ಲ, ನಾವು ಹಾಗೆ ಬರೇ ಪರಮ ವೈಷ್ಣವ ದೊಡ್ಡ ಅವ್ರಿಗೆ ಮಾತ್ರ ನೋಡ್ಬೇಕು, ಬೇರೆಯವ್ರಿಗೆಲ್ಲ ಹೇಗ್ ಬೇಕಾದ್ರೂ ಇದು ಮಾಡ್ಬೋದು ಅಂತಲ್ಲ. ತೃಣಾದಪಿ ನಾವು ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ತುಂಬಾ ಕೀಳು ನಾವು ಒಂದು ಕಡ್ಡಿಗಿಂತ ನಾವು ಕೀಳೇ. ನಾವು ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು, ಮತ್ತೆ ಒಂದು ಮರಕ್ಕಿಂತ ಸಹಿಷ್ಣುತೆಯನ್ನು ಬೆಳೆಸ್ಬೇಕು ನಾವು. ಅಮಾನಿನ ಮಾನದೇನ, ಅಮಾನಿನ ನಾವು ವೈಯಕ್ತಿಕವಾಗಿ ಏನು ಗೌರವವನ್ನು ಅಪೇಕ್ಷಿಸದೆ, ಮಾನದೇನ ಬೇರೆಯವ್ರಿಗೆ ನಾವು ಗೌರವ ಕೊಡೋಕೆ ನಾವು ರೆಡಿಯಾಗಿರ್ಬೇಕು, ಬೇರೆಯವ್ರಿಗೆ ಬಂಧನೆಗಳು ಕೊಡ್ಲಿಕ್ಕೆ ರೆಡಿಯಾಗಿರ್ಬೇಕು ನಾವು. ಸೊ ಇದು ಆಕ್ಚುಲಿ ವೈಷ್ಣವರ ನಮಗೆ ತರಬೇತಿ. ಚೈತನ್ಯ ಮಹಾಪ್ರಭು ಈ ರೀತಿ ನಾವು ಅಭ್ಯಾಸ ಮಾಡ್ಬೇಕು. ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಆಗ ನಮಗೆ ಭಗವಂತನ ಕೃಪೆ ಸಿಗ್ಬಹುದು. ಯಾವಾಗಾದ್ರೂ ನಾವು ಸದಾ ನಾವು ಭಗವಂತ ನಾಮ ಹೇಳಕ್ಕೆ, ಯಾಕಂದ್ರೆ ಭಗವಂತ ನಾಮ ಹೇಳಕ್ ಒಂದ್ಸಲ ಟೈಮ್ ಇದೆ. ಜಪ ಮಾಡೋಣ, ಜಪ ಆಗಿಲ್ಲ ಇವತ್ತು ಮಾಡ್ಬೇಕು ಅಂತ ಆದ್ರೆ ಆಗೋದಿಲ್ಲ. ಜಪ ಮಾಡೋಕೆ ರುಚಿ ಇಲ್ಲ ನನಗೆ, ಅಯ್ಯೋ ಏನ್ ಮಾಡೋದು, ಜಪ ಮಾಡ್ಬೇಕು, ಇವತ್ತು ಮಾಲೆ ಇವತ್ತು ಕಂಪ್ಲೀಟ್ ಆಗಿಲ್ಲ, ಇವತ್ತು ಎಲ್ಲ ಆಗಿದೆ ಉಳಿದಿದೆ, ಆದ್ರೆ ಮಾಡ್ಬೇಕು. ಆದ್ರೆ ಯಾಕಂದ್ರೆ ನಮ್ಗೆ ಆ ಸ್ಥಿತಿ ಇಲ್ಲ. ತೃಣಾದಪಿ ಸುನೀಚೇನ ತರೋದಪಿ ಸಹಿಷ್ಣು ಅಮಾನ, ಆ ಸ್ಥಿತಿ ಇಲ್ಲದೆ ಇರೋದ್ರಿಂದ ನಮಗೆ ಜಪ ಮಾಡಕ್ಕೆ ರುಚಿ ಇಲ್ಲ. ಈ ಅಕಸ್ಮಾತ್ ಏನಾದ್ರು ಇದು ರುಚಿ ಇದ್ರೆ 24 ಗಂಟೆನೂ ರುಚಿ ಇರೋದು ಜಪ ಮಾಡಕ್ಕೆ. ಸೊ ನಮ್ಮ ಸ್ಥಿತಿ ನಮಗೆ ಗೊತ್ತು, ಯಾರು ಬೇರೆಯವರಿಂದ ನಾವು ಸರ್ಟಿಫಿಕೇಟ್ ತೊಳೋದು ಬೇಡ. ನನ್ನ ಸ್ಥಿತಿ ನನಗೆ ಗೊತ್ತು. ನನಗೆ ಸಮಯ ಇದೆ, ಅದೇ ನನಗೆ ಜಪ ಆಗಿಲ್ಲ. ಯಾಕೆ ಆಗಿಲ್ಲ? ನನಗೆ ರುಚಿ ಇಲ್ಲ, ನನಗೆ ಆ ಮನಸ್ಥಿತಿ ಇಲ್ಲ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಮಾನ ನನಗಿಲ್ಲ, ಇನ್ನು ಅಂಥದ್ದಿಲ್ಲ ನಾನು. ಹಾಗೆ ನನಗೆ ಜಪ ಮಾಡಕ್. ಸೊ ಎನಿವೆ, ಸೊ ಇಲ್ಲಿ ಇದು ಹೇಳ್ತಾ ಇರೋದು ಅಪರಾಧ ವೈಷ್ಣವ ಅಪರಾಧ. ಅದಕ್ಕೂ ಇದು ಹೇಳ್ತಾ ಇರೋದು ಅಂತ ವ್ಯಕ್ತಿ ಯಾರು ಇಲ್ಲಿ ಹೇಳಿದ್ದು? ದುರ್ವಾಸ ಮುನಿ. ಬ್ರಾಹ್ಮಣ ಅಂದ್ರೆ ಶಮ ದಮ ತಪ್ಪ ಶೌಚಂ ಎಲ್ಲ ಪಡೆದ ವ್ಯಕ್ತಿ. ನಮಗೆ ಅದು ಯಾವುದು ಇಲ್ಲ, ಅದರಲ್ಲಿ ಎಲ್ಲಿ ಹಿಂದೆ ಇದ್ದೇವೆ ನಾವು.
ದುರ್ವಾಸ ಮುನಿ ಅದೆಲ್ಲ ಪಡೆದ ವ್ಯಕ್ತಿ. ಶ್ರಮ ದಮ ತಪ ಶೌಚಂ ಕ್ಷಾಂತಿ ರಾಜನಿಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಅಂತ ದೊಡ್ಡ ಬ್ರಾಹ್ಮಣ. ಆದ್ರೆ ಅಂಬರೀಷ್ ಮಹಾರಾಜನ ಮೇಲೆ ಶುದ್ಧ ಭಕ್ತರು ವೈಷ್ಣವರು ಅವ್ರ ಮೇಲೆ ಅವರು ಅಪರಾಧ ಮಾಡಿದ್ರಿಂದ ಹೇಳ್ತಾರೆ 1 ವರ್ಷ ಅವರು ತಿರುಗ್ಬೇಕಾಯ್ತು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ. ಇಲ್ಲ ಅಂದ್ರೆ ಅವ್ರಿಗೆ ಅವ್ರ ಆಶ್ರಮದಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟೋ ಶಿಷ್ಯರಿದ್ದಾರೆ, ಅವ್ರಿಗೆ ಎಷ್ಟೋ ಜನ ಗೌರವಿಸ್ತಾ ಇದ್ದಾರೆ, ಅವರನ್ನು ಪೂಜಿಸುತ್ತಿದ್ದಾರೆ. ಅದು ದುರ್ವಾಸ ಮುನಿ. ದುರ್ವಾಸ ಮುನಿ ಅಂದ್ರೆ ಹೇಳ್ತಾರೆ ಅವ್ರೆಲ್ಲೋದ್ರು ಕೂಡ ಅವ್ರ ಜೊತೆಗೆ ಶಿಷ್ಯರಿದ್ದಾರೆ. ಇವರು ಪಾಂಡವ ಎಷ್ಟು 10,000 ಶಿಷ್ಯರು ಅವ್ರ ಜೊತೆಗೆ. ಆತರ ವ್ಯಕ್ತಿ. 10,000. ಆತರ ವ್ಯಕ್ತಿ ಆ ಸ್ಥಾನದಲ್ಲಿ ಇದ್ದಾರೆ ಅವರು, ಆ ಪದವಿಯಲ್ಲಿ ಇದ್ದಾರೆ ಅವರು. ಅವ್ರಿಗೆ ಅಷ್ಟು ಜನ ವ್ಯಕ್ತಿಗಳು ಬೆಂಬಲಿಗರಿದ್ದಾರೆ. ಆದ್ರೆ ಏನಾಯ್ತು, ಅವರು ಅಪರಾಧ ಮಾಡಿದ್ಮೇಲೆ ಅವರು 1 ವರ್ಷ ಅವ್ರು ಎಲ್ಲೆಲ್ಲೋ ಅವ್ರಿಗೆ ಬಿಡ್ಲಿಲ್ಲ, ಅಂತ ಬ್ರಾಹ್ಮಣರಿಗೆ ಬಿಡ್ಲಿಲ್ಲ ಅವ್ರಿಗೆ. ಅಂದ್ರೆ ಹೇಳೋದು ವೈಷ್ಣವ ಅಪರಾಧ ಅಷ್ಟು ಮಟ್ಟಿಗೆ ಅದು ಇದಾಗುತ್ತೆ. ಭಗವಂತನೇ ಹೇಳ್ತಾನೆ ನಾನು ಕೂಡ ಏನು ಮಾಡಕ್ಕಾಗಲ್ಲ, ನನ್ನ ಭಕ್ತನು ನೀನು ಅಪರಾಧ ಮಾಡಿದ್ಯಾ, ಅವನ್ ನನ್ನ ಹೃದಯದಲ್ಲಿ ನನ್ನ ಭಕ್ತನು ಸದಾ ಇದ್ದಾನೆ, ಅವರ ಹೃದಯದಲ್ಲಿ ನಾನಿದ್ದೇನೆ, ನನಗೆ ಅವ್ರು ಬಿಟ್ಟು ಏನು ಗೊತ್ತಿಲ್ಲ, ಅವ್ರಿಗೆ ನಾನು ಬಿಟ್ಟು ಏನು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅಸಹಾಯಕ ಅಸ್ವತಂತ್ರ, ನಾನು ಸ್ವತಂತ್ರನಲ್ಲ, ನಾನು ನನ್ನ ಅಹಂ ಭಕ್ತ ಪರಾಧೀನೋ, ನಾನು ನನ್ನ ಭಕ್ತರ ಅಧೀನ ನಾನು. ಸೊ ಹಾಗೆ ನಾನು ಕೂಡ ನಿನ್ನನ್ನು ಕ್ಷಮಿಸಕ್ಕಾಗಲ್ಲ, ನೀನು ಅದರೊಳಗೆ ಹೋಗಿ ನನ್ನ ಶುದ್ಧ ಭಕ್ತನೇ ಅಂಬರೀಷ್ ಮಹಾರಾಜನೇ ಕಾಲಿಗೆ ಬಿದ್ದು ನೀನು ಕ್ಷಮೆಯನ್ನು ಬೇಡಬೇಕು. ನೋಡಿ, ದುರ್ವಾಸ ಮುನಿ ಅಂತ ದೊಡ್ಡ ವ್ಯಕ್ತಿ, ಅಂತ ದೊಡ್ಡ ವ್ಯಕ್ತಿಗೆ ಭಗವಂತನೂ ಕ್ಷಮಿಸ್ತಿಲ್ಲ. ಭಗವಂತನು ಹೇಳಿದ್ರು ಹೋಗಿ ವೈಷ್ಣವ ಶುದ್ಧ ಭಕ್ತ ಅವರ ಕಾಲ್ ಸೊ ಇದು ವೈಷ್ಣವ ಅಪರಾಧ. ಸೊ ಹಾಗೆ ಇಲ್ಲಿ ಅದು ನಾವು ತಿಳ್ಕೊಳ್ತೇವೆ. ಓಕೆ, ಎನಿವೆ ನಾನು ಇವತ್ತಿಗೆ ನಿಲ್ಲಿಸ್ತೇನೆ. ಹರೇ ಕೃಷ್ಣ. ಪ್ರಭುಜಿ, ಮೊನ್ನೆ ನೀವು ನಂಬಿಕೆ ಅಂದ್ರಲ್ಲ, ಇದು